ದಕ್ಷಿಣ ಕನ್ನಡ ಜಿಲ್ಲೆಡು ಬುಧವಾರ ಕೊರೋನಾ ಸೋಂಕಿತರ ಸಂಖ್ಯೆ 141. ಪ್ರತಿದಿನಲ ಕೊರೋನಾನು ಎದುರಿಸಾವೊಂದು ಬದುಕನ್ನು ದುಂಬರಿಸಾವನ ಅನಿವಾರ್ಯತೆ ಇತ್ತ ಪ್ರತಿಯೊಬ್ಬರ ದಿನನಿತ್ಯದ ಕಸರತ್ತು ಆತನು. ದಕ್ಷಿಣ ಕನ್ನಡ ಜಿಲ್ಲೆಡು ಬುಧವಾರ ಕೊರೋನಾ ಸೋಂಕಿತರ ಸಂಖ್ಯೆ 141. ಇಂದೆಟ್ಟು ಪ್ರಾಥಮಿಕ ಸಂಪರ್ಕಡು 27 ಜನ, ತೀವ್ರ ಜ್ವರ ಉಸಿರಾಟದ ತೊಂದರೆ 75 ಜನ ಬೊಕ 45 ಜನತ ಸೋಂಕುದ ಮೂಲ ನಾನಾತೆ ಪತ್ತೆ ಆವಡಾತಂಡು. ಕುಡ್ಲಾಡು 79 ಜನ, ಬಂಟ್ವಾಳಡು 14, ಬೆಳ್ತಂಗಡಿಡು 21, ಪುತ್ತೂರುಡು 20, ಸುಳ್ಳ್ಯಾಡು ಹೊರಿ ಬೊಕ ಪಿದೈ ಜಿಲ್ಲೆದಕ್ಕಲು 16 ಜನ ಇಂಚ 149 ಜನಕ್ಕೆ ಸೋಂಕು ದೃಢ ಆತಂಡು. 82 ಜನ ಚಿಕಿತ್ಸೆಯನ್ನು ಪೂರೈಸಾದು ಬುಧವಾರ ಬಿಡುಗಡೆ ಆತೇರು. 10 ಜನ ಮರಣ ಪಡೆತೇರು. ಮರಣ ಪಡೆಯಿನಕ್ಲಿಗೂ ಕೊರೋನಾ ಸೋಂಕು ದೃಢ ಆತಂಡು. ಬುಧವಾರ ಮುಟ್ಟ ಜಿಲ್ಲೆದ ಒಟ್ಟು ಸೋಂಕಿತರ ಸಂಖ್ಯೆ ಆಜಿ ಸಾರತ್ತ 542ಕ್ಕೆ ಏರಿಕೆ ಆತಂಡು. ಇಂದೆಟ್ಟು 309 ಜನ ಚಿಕಿತ್ಸೆಯನ್ನು ಪೂರೈಸಾದು ಇಡೆಮುಟ್ಟ ಬಿಡುಗಡೆ ಆತೇರು. ಇಡೆಮುಟ್ಟ ಒಟ್ಟು 109 ಜನ ಮರಣ ಪಡೆತೇರು. 343 ಜನ ಇತ್ತೆ ಸಕ್ರಿಯವಾದ ಚಿಕಿತ್ಸೆಡು ಉಳ್ಳೇರು. ಕೊರೋನಾದ ಉಪಟಳದ ಉಪದ್ರದ ನಡುಟ್ಲ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಡು ಸರಳ ರೀತಿಡು ಶ್ರೀರಾಮ ಮಂದಿರ ನಿರ್ಮಾಣದ ಶಿಲಾನ್ಯಾಸ ನಡೆತದನು. ಓಂ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೋ ಫಲಚಾರು ಭಕ್ಷಣಂ ಉಮಾಸುತಂ ಶೋಕ ವಿನಾಶಕಾರಕಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಗಜಂ. ಓಂ ನಮಾಮಿ ವಿಘ್ನನಾಶನಂ ಗಣಾಧಿಪಂ ಗಜಾನನಂ ಪ್ರಸಿದ್ಧಿ ಸಿದ್ಧಿದಾಯಕಂ ವರಪ್ರದಂ ವಿನಾಯಕಂ ಪ್ರಸಿದ್ಧಿ ಸಿದ್ಧಿದಾಯಕಂ ವರಪ್ರದಂ ವಿನಾ. ಕೊರೋನಾ ಎದುರಿಸಾವನ ನಿಯಂತ್ರಿಸಾವನ ಸವಾಲು ಇತ ಪ್ರತಿನಿತ್ಯದ ಅಭ್ಯಾಸ. ಕೊರೋನಾನು ಎದುರಿಸಾವೊಂದು ಬದುಕನ್ನು ದುಂಬರಿಸಾವನ ಕಸರತ್ತಲ ಪ್ರತಿಯೊರಿಯಗಳ ಆತೆ ಅನಿವಾರ್ಯ.